ಈ ಊರಿಗೆ ನೀವು ಹೋಗೋದು ಬಿಡಿ, ಆ ರಸ್ತೆಯಲ್ಲಿ ಪಾಸ್ ಆದ್ರೆ ಸಾಕು ಮೂಗು ಮುಚ್ಚಿಕೊಂಡೇ ಹೋಗಬೇಕು. ಈ ಊರಿನಲ್ಲಿ ನಿತ್ಯ ಬೆಳಗಾದ್ರೆ ಸಾಕು ತ್ಯಾಜ್ಯ ರಾಶಿಯನ್ನ ತುಂಬಿಕೊಂಡು ಬರುವ ಲಾರಿಗಳ ಸಂಚಾರವೇ ಹೆಚ್ಚು. ಹಸಿರು ಪರಿಸರದ ಸೌಂದರ್ಯ ಕಂಗೊಳಿಸಬೇಕಿದ್ದ ಪ್ರದೇಶದಲ್ಲಿ ಕಸದ ರಾಶಿಯಿಂದ ಗಬ್ಬುನಾಥ ಬೀರ್ತಾ ಇದೆ. ಆದರೆ ಮಾಯವಾದ ಈ ಪರಿಸರದ ಹಸಿರ ಸೌಂದರ್ಯದ ಮರುಸೃಷ್ಟಿಗೆ ಓರ್ವ ಪರಿಸರ ಪ್ರೇಮಿ ಪಣ ತೊಟ್ಟಿದ್ದಾರೆ. ಇಲ್ಲಿದೆ ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ. ನಾವೀಗ ಹೇಳ್ತಾ ಇರೋದು ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಬಗ್ಗೆ. ಹೆಸರು ಕೇಳಿದ ಕೂಡಲೇ ಅಲ್ಲಿನ ಚಿತ್ರಣ ಒಮ್ಮೆ ಕಣ್ಣೆದುರು ಬರುತ್ತೆ. ಕಳೆದ ಹಲವಾರು ವರ್ಷಗಳಿಂದ ಮಂಗಳೂರು ನಗರದ ಕಸದ ರಾಶಿಯನ್ನ ನಿತ್ಯ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ನಲ್ಲಿ ಸುರಿಯಲಾಗ್ತಾ ಇದೆ. ಕಳೆದ ವರ್ಷ ಅಂದ್ರೆ ಆಗಸ್ಟ್ 6, 2019ರಂದು ಮಳೆಗಾಲದ ಸಮಯದಲ್ಲಿ ಭಾರೀ ತ್ಯಾಜ್ಯ ಕುಸಿದು ಪಚ್ಚನಾಡಿ ಮಂದಾರ ಪ್ರದೇಶದ ಜನಜೀವನ ಅಕ್ಷರಶಃ ಅತಂತ್ರಗೊಂಡಿರುವುದನ್ನ ನಾವ್ಯಾರೂ ಕೂಡ ಮರೆಯುವಂತಿಲ್ಲ. ಬೇಸಿಗೆ ಕಾಲದಲ್ಲಿ ಇದ್ದಕ್ಕಿದ್ದಂತೆ ತ್ಯಾಜ್ಯದ ರಾಶಿಯಿಂದ ಉಂಟಾಗೋ ಆಕಸ್ಮಿಕ ಬೆಂಕಿಯಿಂದ ಜನ ಬೇಸತ್ತು ಹೋಗಿದ್ರು. ಹೀಗಾಗಿ ಇಲ್ಲಿನ ಫಲವತ್ತಾದ ಭೂಮಿಯಲ್ಲಿ ಬೆಳೀತಾ ಇದ್ದ ಮರ ಗಿಡ ಕೃಷಿ ನಾಶವಾಗಿ ಹೋಗಿತ್ತು. ಇದೀಗ ಇಂತಹ ಭೂಮಿಯಲ್ಲಿ ಮತ್ತೆ ಹಸಿರು ಕಂಗೊಳಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಈ ಪರಿಸರ ಪ್ರೇಮಿ. ಪಚ್ಚನಾಡಿಯಂತಹ ಪ್ರದೇಶದಲ್ಲಿ ಏನಾದರೂ ಕ್ರಾಂತಿಕಾರಿ ಬದಲಾವಣೆ ತರಬೇಕೆಂದು ಪಣತೊಟ್ಟು ನಿಂತಿದ್ದಾರೆ ಪರಿಸರ ಪ್ರೇಮಿ ಜೀತ್ ಮಿಲನ್ ರೋಚ್ ಎಂಬವರು. ತ್ಯಾಜ್ಯದ ರಾಶಿ ಮಧ್ಯೆ ಇರುವ ಖಾಲಿ ಜಾಗಗಳನ್ನು ಗುರುತಿಸಿ ಮಂಗಳೂರು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಮತ್ತು ಅರಣ್ಯ ಇಲಾಖೆಯ ಸಹಕಾರದಲ್ಲಿ ಜೀತ್ ಮಿಲನ್ ರವರು 6,000 ಗಿಡಗಳನ್ನು ನೆಟ್ಟು ಬೆಳೆಸುವ ಯೋಜನೆ ಕೈಗೆತ್ತಿಕೊಂಡಿದ್ದಾರೆ. ಮಾತ್ರವಲ್ಲದೆ ಈಗಾಗಲೇ 1,500ಕ್ಕೂ ಅಧಿಕ ಗಿಡಗಳನ್ನು ಬೆಳೆಸಿದ್ದಾರೆ. ಇವರ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಸತಿ ಕರೋನಾ ವೈರಸ್ ಇದ್ದ ಕಾರಣ ನನ್ನ ಮಗ ಆಗಲಿ ನನ್ನ ಮಗಂದು ಫ್ರೆಂಡ್ಸ್ ತುಂಬ ಫ್ರೀ ಇದ್ದಾರೆ. ಸೊ ನಾನು ಅವರನ್ನು ಯೂಸ್ ಮಾಡಿ ತುಂಬ ದಿನದಿಂದ ನಾನು ಗಿಡ ನಡ್ತಾ ಇದ್ದೇನೆ. ಜೂನ್ 1ಗೆ ಸ್ಟಾರ್ಟ್ ಮಾಡಿದ್ದೇವೆ. ಆಲ್ರೆಡಿ ನಂದಿಗುಡ್ಡ ಸ್ಮಶಾನದಲ್ಲಿ 800 ಗಿಡ ಹಾಕಿ ಆಗಿದೆ. ಇನ್ನೂ ಕೂಡ ಹಾಕ್ಲಿಕ್ಕೆ ಉಂಟು ಅಲ್ಲಿ. ಈಗ ಇಲ್ಲಿ ಒಂದು ಮೊದಲು ಫಿನಿಷ್ ಮಾಡಲಿಕ್ಕೆ ನನ್ನನ್ನು ರಿಕ್ವೆಸ್ಟ್ ಮಾಡಿದ ಕಾರಣ ಇಲ್ಲಿ ನಾನು ನನ್ನ ಮಗಂದು ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಮೋಸ್ಟ್ ಆಫ್ ದ ಪೀಪಲ್ ಆರ್ ವಾಲಂಟಿಯರ್ಸ್. ನಮ್ಮೊಟ್ಟಿಗೆ ಇರುವವರು ಖಾಲಿ 2 ಮಾತ್ರ ಹೈಯರ್ಡ್ ಲೇಬರ್ಸ್, ಉಳಿದದೆಲ್ಲ ವಾಲಂಟಿಯರ್ಸ್. ಸೊ ನಮ್ಮದು ಈ ಸೀಸನ್ ಇದು ನಮ್ಮದು ಏನು ಪ್ಲ್ಯಾನ್ ಅಂದರೆ ಅಟ್ಲೀಸ್ಟ್ 8,000 ಗಿಡ ನಡುವ ನಮ್ಮದು ಪ್ಲ್ಯಾನ್ ಇದೆ, ನನ್ನ ಟಾರ್ಗೆಟ್. ಒಂದೆಡೆ ಕಸದ ರಾಶಿಯ ದುರ್ವಾಸನೆ, ಇನ್ನೊಂದೆಡೆ ವಿಷಕಾರಿ ಗಾಳಿ ಮತ್ತು ಹೊಗೆಯಿಂದ ದಿನನಿತ್ಯ ನರಕ ಯಾತನೆ ಅನುಭವಿಸ್ತಾ ಇರುವ ಪಚ್ಚನಾಡಿ ನಿವಾಸಿಗಳಿಗೆ ಶೀಘ್ರವಾಗಿ ಮುಕ್ತಿ ದೊರಕಲಿ ಅನ್ನೋದೇ ನಮ್ಮ ಆಶಯ. ಪವನ್ ಕಾಜಿಮಡ್ಕ, V4 News 24/7 ಮಂಗಳೂರು.